ಆತದಾಯ್ತು ಬಂದ್ಮೇಲೆ ಮುಖದಾಯ್ತು ಅನ್ಪೇರು ಆಗ್ಲೇ ನೋಯ್ತು ಮಾತ್ರ ಹೆಂಗ್ಲು ಬರ್ಬಿಡ ಬಂದ್ರೆ ಓಕೆನಾ ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಸೊ ಇವತ್ತೊಂದು ಮೆಹಂದಿದು ಪೋಸ್ಟ್ ಇತ್ತು, ಹಾಗಾಗಿ ರೆಡಿ ಆಗಿದ್ದೇನೆ. ಈ ಸಾರಿ ನಂದು ಪ್ರೀ ವೆಡ್ಡಿಂಗ್ ಶೂಟ್ ಇದ್ದು, ಸೊ ಇದು ಫೋಟೋಸ್ ಇದೆ, ಹಾಕ್ತೇನೆ ಬೇಕಾದ್ರೆ. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಸಾರಿ ಇಟ್ಟಿದ್ದೇನೆ. ಸೊ ಈಗ ಹೊರಟು ನಿಂತಿದ್ದೇನೆ, 6 ಗಂಟೆ ಆಯಿತು. ಇನ್ನು ಮನೆಗೆ ಹೋಗಿ ಮತ್ತೆ ಪೆರ್ನೆಗೆ ಹೋಗೋದು. ಪೆರ್ನೆಯಲ್ಲಿ ಪೋಸ್ಟ್ ಇರೋದು ಮೆಹಂದಿದು. ಸೊ ಬನ್ನಿ ಇವತ್ತಿನ ಬ್ಲಾಗ್ ಶೇರ್ ಮಾಡೋಣ. ಎಸ್, ಇದು ನನ್ನ ಪ್ರೀ ವೆಡ್ಡಿಂಗ್ ಶೂಟ್ ಇದ್ದು ಫೋಟೋ. ಸೊ ಸಾರಿ ತೋರಿಸುವಂತ ಹೇಳಿ ನಾನು ಈ ಒಂದು ಫೋಟೋಸ್ ಹಾಕಿದ್ದೇನೆ ಅಷ್ಟೇ. ಸೊ ನಾವು ಪೆರ್ನೆ ಹೋಸ್ಟಿಗೆ ಫಸ್ಟ್ ಕಬಕದಿಂದ ಹೊರಟ್ವಿ. ಈಗ ನಾವು ನನ್ನ ತಾಯಿ ಮನೆಗೆ ಹೋಗ್ತಾ ಇದ್ದೇವೆ, ಮಾಣಿಗೆ. ಸೊ ಮಗುವನ್ನು ಅಲ್ಲಿ ಬಿಟ್ಟು ಮತ್ತೆ ಹೋಗೋದು ಬೆಟರ್ ಅಂತ ಅನ್ಸಿದೆ. ಯಾಕಂತ ಹೇಳಿದ್ರೆ ಒಂದು ವೇಳೆ ಮಗು ಕೂಗಿದ್ರೆ ಬೇಗ ಬರ್ಬೇಕಲ್ವಾ. ಸೊ ಮಾಣಿಗಾದ್ರೆ ಬೇಗ ರೀಚ್ ಆಗ್ಬೋದು, ಕಬಕಕ್ಕೆ ಆದ್ರೆ ಸ್ವಲ್ಪ ಲೇಟ್ ಆಗ್ಬೋದು. ಹಾಗಾಗಿ ಅಮ್ಮನ ಕೈಯಲ್ಲಿ ಕೊಟ್ಟು ಹೋದ್ರೆ ಓಕೆ ಅಂತ ಹೇಳಿ ಸೊ ಅಮ್ಮನ ಕೈಯಲ್ಲಿ ಕೊಡ್ಲಿಕ್ಕೆ ಹೋಗ್ತಿದ್ದೇವೆ ಈಗ ಮಾಣಿಗೆ. ಸೊ ಅಮ್ಮ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಪಾಪ ಅವರಿಗೆ ಕೂಡ ತುಂಬಾ ಕೆಲಸಗಳಿರುತ್ತೆ, ಆದ್ರೆ ಆ ಕೆಲಸಗಳ ಮಧ್ಯೆ ಕೂಡ ನೋಡ್ಕೊಂಡ್ರು. ಸೊ ನಾವೀಗ 3 ಜನ ಮಾಣಿಗೆ ಹೋಗ್ತಾ ಇದ್ದೇವೆ. ಇವಳಿಗೆ ಸ್ವಲ್ಪ ನಿದ್ದೆ ಬಂದಿತ್ತು, ಹಾಗಾಗಿ ಮುಖ ಸ್ವಲ್ಪ ಇದಾಗಿದೆ ನೋಡಿ. ಸೊ ಮಾಣಿಗೆ ಅಮ್ಮನ ಹತ್ರ ಮಗುವನ್ನ ಕೊಟ್ಟು ನಾವು ಹೋದ್ವಿ. ಸೊ ಅಮ್ಮನಿಗೆ ತುಂಬಾ ಖುಷಿ ಆಯ್ತು, ಆ ನೆಪದಲ್ಲಾದ್ರೂ ಮಗುವನ್ನ ನನ್ನ ಕೈಲಿ ಕೊಟ್ಲಲ್ವಾ ಅಂತ ತುಂಬಾ ಖುಷಿ ಆಯ್ತು ಅವರಿಗೆ. ಸೊ ನಾವು ನೆಕ್ಸ್ಟ್ ಹೋಸ್ಟ್ ಇದ್ದ ಒಂದು ಪ್ಲೇಸಿಗೆ ಹೋದ್ವಿ. ಸೊ ಆಗ ಅರಶಿನ ಶಾಸ್ತ್ರ ಆಗ್ತಾ ಇತ್ತು. ಸೊ ನನಗೆ ಹೋದ ತಕ್ಷಣ ನನ್ನ ಸಬ್ಸ್ಕ್ರೈಬರ್ ಕೂಡ ಹೌದು, ನನ್ನ ಕಾಲೇಜ್ನವರಂತೆ. ಸೊ ನನಗೆ ಗೊತ್ತಿಲ್ಲ, ನನ್ನ ಮುಖ ನೋಡಿ ಪರಿಚಯ ಅಷ್ಟೇ. ಸೊ ರೇಷ್ಮಾ ಅನ್ನುವರು ನನಗೆ ಸಿಕ್ಕಿದ್ರು. ಸ್ವಲ್ಪ ಬೆಟರ್ ಫೀಲ್ ಆಯಿತು, ಯಾರಾದರೂ ಪರಿಚಯದವರಿದ್ರೆ ಇನ್ನೂ ಕೂಡ ಖುಷಿ ಅಲ್ವಾ. ಸೊ ನನಗೆ ಈ ಹೋಸ್ಟ್ ಕೊಟ್ಟಿರೋದು ಯಾರು, DJ ಕೀತು ಅಂತ. ಸೊ ನಾನು ಅವನ ಬಗ್ಗೆ ಕೂಡ ಹೇಳ್ತೇನೆ, ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತಾ ಹೇಳ್ತೇನೆ. ಸೊ ಇಲ್ಲಿ ಅರಶಿನ ಶಾಸ್ತ್ರ ಆಗ್ತಾ ಉಂಟು. ರೇಷ್ಮಾ ಅಂದರೆ ಈ ಕಡೆಯವರು ನೋಡಿ. ಸೊ ಅವರು ಸಿಕ್ಕಿದ್ರು. ಸೊ ತುಂಬ ಖುಷಿ ಆಯ್ತು ನನಗೂ ಕೂಡ. ಎಲ್ಲರೂ ಕೂಡ ಮಾತಾಡುವ ಇದು ಕೂಡ ತುಂಬ ಖುಷಿ ಆಯಿತು. ಕೆಲವು ಕಡೆಗಳಲ್ಲಿ ಮಾತಾಡೋದಿಲ್ಲ, ಅಂದರೆ ಹೇಗಿದ್ದೀರಿ, ಈಗ ಬಂದ್ರಾ, ಮತ್ತೆ ಬಂದರೆ ಕೇಳುವುದಿಲ್ಲ ಅಲ್ವಾ. ಸೊ ಇವರು ತುಂಬ ಮಾತಾಡಿದ್ರು, ನನಗೆ ತುಂಬ ಖುಷಿ ಆಯಿತು. ಮಾತಾಡೋರು ಕೂಡ ಇದ್ದಾರಲ್ವ ಅಂತ ಆಯಿತು ನನಗೆ. ಈಗದ ಕೆಲವು ಮೊಬೈಲಲ್ಲಿ ಇರೋದಲ್ವ, ಮಾತಾಡೋದು ಯಾರು ಮಾತಾಡ್ತಾರೆ, ಆದರೆ ಇಲ್ಲಿ ಮಾತಾಡಿದ್ರು. ನನಗೆ ಅದು ಕೂಡ ತುಂಬ ಖುಷಿ ಆಯಿತು. ಜಸ್ಟ್ ವಿಡಿಯೋ ನೋಡಿ. ಎಸ್, ಇದುವೇ ಇವತ್ತಿನ ಹೋಸ್ಟ್ ಮಾಡಬೇಕಾಗಿರುವಂಥ ಸ್ಟೇಜ್. ಇಲ್ಲಿದ್ದಾನೆ ನೋಡಿ ನಮ್ಮ DJ ಕೀರ್ತು, DJ ಶರತ್ ಅಂಡ್ ಟೀಮ್ ಅವರು, ಮಹಮೈ ಅಂತ DJ ಸೌಂಡ್ಸ್. ಸೊ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಎಸ್, ಅವನೇ ನನಗೆ ಹೋಸ್ಟ್ ಕೊಟ್ಟಿರೋದು. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ ಎಲ್ಲ ಖಾಲಿ ಖಾಲಿ ಇದೆ. ಸೊ ಸ್ಟಾರ್ಟ್ ಆಗಬೇಕಷ್ಟೇ, ಎಲ್ಲರೂ ಬರಬೇಕಷ್ಟೇ. ಈಗ ಒಂದು 7:30 ಆಗಿತ್ತಷ್ಟೇ. ಸೊ ನನ್ನ ಜೊತೆ ನನ್ನ ಹಸ್ಬೆಂಡ್ ಕೂಡ ಬಂದಿದ್ರು. ಸೊ ಎಲ್ಲದಕ್ಕೂ ಸಪೋರ್ಟಿವ್. ನೈಟ್ ಎಲ್ಲ ನಾನು ಹೋಸ್ಟಿಗೆ ಹೋಗ್ತಾ ಇರಲಿಲ್ಲ. ಸೊ ಈಗ ಹಸ್ಬೆಂಡ್ ಇದ್ದಾರೆ ಅನ್ನುವಂಥ ಧೈರ್ಯ, ಹಾಗಾಗಿ ಇಲ್ಲಿದ್ರು ಒಪ್ಕೊಳ್ತೇನೆ ಅಷ್ಟೇ. ಸೊ ಮಗುವನ್ನು
ಅವನ್ನ ಕೂಡ ನೋಡ್ಕೊಂಡು ಮತ್ತೆ ನಾನು ಹೋಸ್ಟಿಗೆ ಒಪ್ಪಿಕೊಳ್ಳೋದು. ಈ ಕಡೆ ಸ್ವಲ್ಪ ಟೈಮ್ ಇತ್ತು, ಹಾಗಾಗಿ ಮಕ್ಕಳನ್ನಾದರೂ ಕುಣಿದಾಡಿಸುವ ಅಂತ ಹೇಳಿ ಮಕ್ಕಳನ್ನ ಕುಣಿಸ್ತಾ ಇದ್ದೆ. ಸೊ ಬನ್ನಿ, ಇನ್ನಷ್ಟು ವಿಡಿಯೋಸ್ ಇದೆ ನೋಡಿ. ಒಂದು 2 ಗೇಮ್ಸ್ ಆದ ನಂತರ ಸೊ ಮದುಮಗನನ್ನ ಸ್ಟೇಜ್ಗೆ ಕರ್ಕೊಂಡು ಬಂದರು. ಸೊ ಇದು ಅವರ ತಂಗಿ ಅಂದಿರು, ಮೆರೂನ್ ಕಲರ್ ಹಾಕಿದ್ರಲ್ವಾ, ಡ್ರೆಸ್ ಹಾಕಿದ್ರಲ್ವಾ, ಸೊ ಅವರು ತಂಗಿ ಅಂದಿರು, ಈ ಕಡೆ ಅವರ ಭಾವ. ಸೊ ಅಲ್ಲಿ ಯೆಲ್ಲೋ ಕಲರ್ ಹಾಕಿದ್ದಾರೆ ನೋಡಿ, ಅವರೇ ಮದುಮಗ, ಪದ್ಮನಾಭ ಅಂತ ಅವರ ಹೆಸರು. ಇವರ ಮದುವೆ ಇದ್ದದ್ದು ಸೆಪ್ಟೆಂಬರ್ 8ಕ್ಕೆ ಮದುವೆ. ಸೊ ಇದು ಹೋಸ್ಟ್ ಇದ್ದದ್ದು ಸೆಪ್ಟೆಂಬರ್ 5 ತಾರೀಕಿಗೆ, ಓಕೆನಾ, ಗುರುವಾರ ಇದ್ದದ್ದು. ಸೊ ಅಲ್ಲಿ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಅವರ ಮದುಮಗನ ತಂದೆ ತಾಯಿ, ತಂಗಿಯಂದಿರು, ಭಾವಂದಿರು. ಸೊ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ನಾವು ಎಲ್ಲೇ ಹೋದ್ರೂ ಕೂಡ ನಮ್ಮನ್ನು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅನ್ನೋಂಥ ತುಂಬ ಮುಖ್ಯ ಅಲ್ವಾ, ಅವರ ಮಾತಲ್ಲೇ ಗೊತ್ತಾಗುತ್ತೆ ಎಂಥ ಜನ ಅಂತ. ಸೊ ನನಗೆ ಅದು ತುಂಬ ಖುಷಿ ಆಯಿತು. ಸೊ ಬನ್ನಿ, ಒಂದಷ್ಟು ವಿಡಿಯೋಸ್ ಇದೆ, ನೋಡ್ಕೊಂಡು ಬನ್ನಿ. ಬರಿದ್ದು ಪಟ್ಟ ಇದ ಕಡಲ ಬರಿ ಮುಟ್ಟೆ ಪುನಂಚಿನ ಪೂರ್ಲ ಕಟ್ಟದ ನಾಡು ಪಂಡ ಅವು ನಮ್ಮ ತುಳುವನಾಡು. ಎಸ್ ಅಂಚಿತಿನ ತುಳುನಾಡು ಪುಟ್ಟಿನಂಚಿನ ನಮ್ಮ ಮಾತೆಲ್ಲ ಪುಣ್ಯವಂತೆರೆಂದು ಪನದು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರ್ಮೆ ದೇವ ಸರ್ವ ಕಾರ್ಯೇಶು ಸರ್ವದ ದುಂಬಾದ ಆನೆ ಮೋನಿದ ಮಲ್ಲ ಬಂಜಿದ ವಿಘ್ನ ನಿವಾರಕ ವಿಘ್ನೇಶ್ವರನು ಮನಸಾರೆ ಸಿಗಿತೊಂದು ಇತ್ತಿನಂಚಿನ ಮಾತ ಹಿರಿಯಕಲಿನ ಆಶೀರ್ವಾದ ನಟ್ಟೊಂದು ಬತ್ತಿನಂಚಿನ ಮಾತ ಬಿನ್ನೆರೆಲ್ಲ ಈ ಮದಿರಿಂಗಿದ ಐಶ್ವರ್ಯದ ಲೇಸಿಗ ನಿಕ್ಲೊಂದಿ ಜೋರಾಯಿನ ತಾಟಿನ ಮುಖೇನ ಇನ್ನಿದ ನರ್ವಸ್ ಆಗ್ಬೇರೆ ಶೇ ಅಕಲ್ದಾಯ್ತಾ ಬಂದ್ಪೇರ ಇವತ್ತಿನ ಯಾವ ಒಪ್ಪೆ ಈ ಬತ್ತದಿನ ಒಪ್ಪುಜಿ ಅಂಚ ಬುರೈಪೇರು. ಸೊ ಇನಿತ್ತ ದಿನದಾದೊಂಡು ಮಾತೆಲ್ಲ ಎಂಜಾಯ್ ಮಾಡ್ತಾರೆ ಪುನಂಚಿನ ದಿನ. ಸೊ ಐಕಾದ್ ಇನಿತ್ತ ಲೇಸನ್ ನಲ್ಲಲಾತು ಪೊರ್ಲು ಮಲ್ಪೊಡ ನಿಕ್ಲಿ ಇಡೇ ಸ್ಟೇಜ್ಗೆ ಬರೋಡು, ಓಕೆನಾ. ಅಕಲ್ದಾಯ್ತಾ ಬಂದ್ಪೇರು ಮುಕಲ್ದಾಯ್ತಾ ಅನ್ಪೇರು ಅಕ್ಲೇನು ಹೋಯ್ತು ಮಾತ್ರ ಎಂಕ್ಲು ಬರ್ಬಿಡ ಬಂದ್ರೆಜ್, ಓಕೆನಾ ಓಕೆನಾ. ಮಾತೆಲ್ಲ ಬರ್ಬಾರತ್ತಿದೆ ಸ್ಟೇಜ್ಗೆ, ಮಾತೆಲ್ಲ ಪ್ರೈಸ್ ಬೋಡತ್ತ ಬೋರ್ಡ್ ವಲ್ಲೇ ಎಸ್ ಅಂಚನ ಇನಿತ ಒಂಜಿ ಓಕೆ ನಮ್ಮೊಟ್ಟಿಗೆ ದಾಜಿ ಜನ ಅಲ್ಲೇರು ದಾಲೆಜ್ಜಿ ನಿಕ್ಲಿಗ 1ನೇ ಕ್ಲಾಸ್ 2ನೇ ಕ್ಲಾಸ್ ಪೂರ ಕೆಲವೊಂದು ಸಾಂಗ್ಸ್ ಬರಬೇಕು ಅಮಲ್ಯ ಬುಡ್ಚಿ ಮುಕ್ಕ ಸಾಂಗ್ಸ್ ಮನ್ಪುಲಕಿಜ್ಜಿ ಮೋನೆ ತುನ್ನಗ ದಾಲ ಬುಡ್ಚಿ ನಿಕ್ಲಿ ತಿನ್ನೇರು ಕೊರ್ಪ ದಿಪ್ಪರ ಏರು ಫಸ್ಟ್ ದಿಪ್ಪರ ಅಕ್ಲಿ ಇನ್ನಾರು, ಓಕೆನಾ. ರೊಪ್ಪ ಓಕೆಗೆ ತೂಕ ಏರು ಫಸ್ಟ್ ದಿಪ್ಪೇರನ್ನು ಎಡ್ಡೆಂದನೆ ಕೊರ್ಪನೆ ಎಡ್ಡೆಂದ ಕೊರ್ಲಿ ಏರ್ ಬನ್ನಿ ನೀವು, ಓಕೆ. ದಾಲೆಜ್ಜಿತಲೆ ಈ ತೆಡ್ಡೆ ತಿಂಡಿ ಸೊ ಏರ್ ಫಸ್ಟ್ ತಿಂದು ಮುಗಿಪೇರು ಅಕ್ಲಿ ತಿನ್ನಾರು, ಓಕೆನಾ ಓಕೆನಾ. ಏರ್ ಓಪನ್ ಅನ್ಪನ್ನೆ ನಾನು ಓಪನ್ ಮಾಡಿದ್ರಿ, ಓಕೆ. ಬಾಯಿ ತುಚ್ಚಿದು ಮಾತ್ರ ಗೊತ್ತಿಗೆ, ಓಕೆ. ಆದಿ ಜನ ಸೀನಿಯರ್ ಉಂಟು ಸೌಂಡ್ ಕೇಂದ್ರ ಒಣಗ ಅನ್ಸಿದ್ದು ಏರು ಬೇಗ ಬೇಗ ಖಾಲಿ ಅನ್ಕೊಡು. ಬಾಯಿ ಓಪನ್ ಅಂತ ಮತ್ತೆ ತೋಚೋಡು ಚೂರ್ ಲೈಕ್ ಜಿನ ವಿನ್ನರ್ ಬೇಗ 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 ಮ್ಯೂಸಿಕ್ ತಾರೆ ಒಳ್ಳೆದು ಪಾಡ್ಲಿ ಹಾಕಿ ಒಂಚೂರು ಎನರ್ಜಿ ಬರೋದು. ಎಸ್ ಇದು ವಿಡಿಯೋ ಎಲ್ಲ ಮಾಡಿದ್ದು ರೇಷ್ಮಾ ಅಂತ ನಾನು ಆಗಲಿ ಹೇಳಿದೆ ಅಲ್ವ ಸಬ್ಸ್ಕ್ರೈಬರ್. ಸೊ ಅವರು ವಿಡಿಯೋ ಮಾಡಿರುವಂಥದ್ದು. ಸೊ ನನಗೆ ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಟೈಮ್ ಇರಲಿಲ್ಲ, ಮೊಬೈಲ್ ಸಮೇತ ನನ್ನ ಹತ್ರ ಇತ್ತು. ಸೊ ಹಸ್ಬೆಂಡಲ್ಲಿ ಕೊಡು ಅಂತ ಹೇಳಿದರೆ ಅವರು ಸ್ವಲ್ಪ ಮೊಬೈಲ್ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ಇವ್ರ ಹತ್ರ ಹೇಳಿದೆ ನಾನು ರೇಷ್ಮಾ ಅವ್ರ ಹತ್ರ ವಿಡಿಯೋ ಮಾಡಿ ಅಂತ. ಸೊ ಹಾಗಾಗಿ ಪಾಪ ಅವರಿಗೆ ಆಗಲಿಲ್ದಿದ್ರು ವಿಡಿಯೋ ಮಾಡಿದರು. ಪಾಪ ಅವರು ಪ್ರೆಗ್ನೆಂಟ್ ಕೂಡ. ಸೊ ತುಂಬ ಚೆನ್ನಾಗಿ ವಿಡಿಯೋ ಮಾಡಿದರು. ಸೊ ಥ್ಯಾಂಕ್ ಯು ಸೋ ಮಚ್ ರೇಷ್ಮಾ. ಆ್ಯಂಡ್ ಇಲ್ಲಿ ಎಲ್ಲರೂ ಕೂಡ ತುಂಬ ಸಪೋರ್ಟಿವ್ ಆಗಿ, ಅಂದರೆ ಯಾವುದೇ ಒಂದು ಗೇಮ್ಸ್ ಇರಲಿ ಸೊ ಈಸಿಯಾಗಿ ಬಂದು ಸೊ ತುಂಬ ಚೆನ್ನಾಗಿ ಅದನ್ನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಲ್ವ, ಅದು ತುಂಬ ಖುಷಿ ಆಯಿತು. ಸೊ ಎಲ್ಲರೂ ಕೂಡ ಇನ್ವಾಲ್ವ್ ಆಗಿದ್ರು. ಎಲ್ರಿಗೂ ಕೂಡ ಯಾರೆಲ್ಲ ಒಂದು ವಿಡಿಯೋ ನೋಡ್ತಾ ಇದ್ದೀರಿ ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಒಂದು ವೇಳೆ ನೀವು ವಿಡಿಯೋ ನೋಡ್ತಾ ಇದ್ದರೆ ಸೊ ನನಗೆ ನೀವು ಸಪೋರ್ಟ್ ಮಾಡಿದ್ರಿಂದಾಗಿ ನನಗೆ ಕೂಡ ಅಷ್ಟು ಚೆನ್ನಾಗಿ ಹೋಸ್ಟ್ ಮಾಡಲಿಕ್ಕೆ ಕಾರಣ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಎಸ್ ಈಗ ಮನೆ ಕಡೆಗೆ ಹೊರಟ್ವಿ, 9 ಗಂಟೆ ಆಗಿತ್ತು. ಸೊ ಒಂದಿಷ್ಟು ಜನ ಬಂದು ಫೋಟೋಸ್ ತೆಗೆದ್ರು. ಸೊ ಅದು ಕೂಡ ನಾನು ಹಾಕ್ತಿದ್ದೇನೆ, ಜಸ್ಟ್ ನೋಡಿ. ನೋಡಿ ನನ್ನ ಮಗಳನ್ನ ಇಷ್ಟು ಹೊತ್ತು ನನ್ನ ಅಮ್ಮ ನೋಡ್ಕೊಂಡದ್ದು.
ಲಚ್ಚು ಲಚ್ಚು ಹಬ್ಬ ಮಗಳನ್ನು ಬಿಟ್ಟು ಹೋದದ್ದು ಹೋಸ್ಟಿಗೆ. ಲಚ್ಚು ಏನಪ್ಪ ಅಮ್ಮನ ತೋಚಿಯರಿ ಅಮ್ಮ ತೋಚಿರಿ ಈಗ ಒಂದು ಬೊಚ್ಚಿ ಅವು ಬೊಚ್ಚಿ ನಮ್ಮ ಮೂಲು ಮಗಿ ಲಚ್ಚು ಪುಚ್ಚೆನಾ ಲಚ್ಚು ಅಮ್ಮ ಓ ಅಮ್ಮ ದೇ ಎಸ್ ನಿಮ್ಮ ಮನೇಲಿ ಕೂಡ ಇಂಥ ಏನಾದರೂ ಫಂಕ್ಷನ್ ಇದ್ದರೆ ಅದಕ್ಕೆ ಹೋಸ್ಟ್ ಬೇಕು ಅಂತ ಇದ್ದರೆ ಅಂದರೆ ಆ್ಯಂಕರ್ ಬೇಕು ಅಂತ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನನ್ನ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನಲ್ಲಿದೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳೆ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ ಬೈ, ಟೇಕ್ ಕೇರ್.